ಯೋಜನಾಧಿಕಾರಿ ಮಂಗಳೂರು ಗ್ರಾಮಾಂತರದ ಶ್ರೀ ಹರೀಶ್ ಕೆ ಇವರು ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ MRPL ಸಂಸ್ಥೆಯ ಜನರಲ್ ಮ್ಯಾನೇಜರ್ ಆದ ಶ್ರೀಯುತ ನಾಗರಾಜ್ ಮಂಗಳೂರು ಇವರು ಕೂಡ ಬಂದು ವೇದಿಕೆಯಲ್ಲಿ ಆಸನ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಬಾಲ ವಿಕಾಸ ಸಮಿತಿಯ ಅಧ್ಯಕ್ಷರಾದ ಶ್ರೀ ಗೋಪಾಲ್ ಕೃಷ್ಣ ಎಸ್ ಇವರು ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಜಿಲ್ಲಾ ಪಂಚಾಯತಿನ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಇವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಸೋಮೇಶ್ವರ ಪುರಸಭೆಯ ಮಾಜಿ ಅಧ್ಯಕ್ಷರಾದ ಶ್ರೀಯುತ ರಾಜೇಶ್ ಉಚ್ಚಿಲ್ ಇವರು ಕೂಡ ವೇದಿಕೆಯಲ್ಲಿ ಗಣನಾಥ ಸಿಂಧೂರಾವರ್ಣ ತರುಣ ಸಾಗರ ಕರಿವದನ ಲಂಬೋದರ ಲಕುಮಿಕರ ಅಂಬಾಸುತ ಮರವೇಣು ಲಂಬೋದರ ಲಕುಮಿಕರ ಸಿದ್ಧಚಾರಣ ಗಣ ಸೇವಿತ ಸಿದ್ಧಿವಿನಾಯಕತೆ ನಮೋ ಸಲ್ಲಿದ್ದಾರೆ. जय भारत जननीय तनु जाते, जय हे कर्नाटक माते, जय सुंदर नदिवनಗಳ ನಾಡೆ, जय हे रस ಋಷಿಗಳ ಬೀಡೆ. जय भारत जननीय तनु जाते, जय हे कर्नाटक माते, ಭೂದೇವಿಯ ಮಕುಟದ ನವಮಣಿ, ಗಂಧದ ಚಂದದ ಹೊನ್ನಿನ ಗಣಿ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನು ಜಾತೆ, ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋ
ಗೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನ ವೇಷ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನು ಜಾತೆ ಜೈ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಶಂಕರ ರಮಣುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ ಪಂಪಲ ಕುಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನು ಜಾತಿ ಜೈ ಭಾರತ ಜನನಿಯ ತನು ಜಾತಿ ಜಯ ಹೇ ಕರ್ನಾಟಕ ಮಾತೆ ತೈಲಪ ಹೊಯ್ಸಳರಾಳಿದ ನಾಡೆ ಡಂಕಣ ಜಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನು ಜಾತಿ ಜೈ ಭಾರತ ಜನನಿಯ ತನು ಜಾತಿ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜೈ ಸುಂದರ ನದಿವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ ಜೈ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಅಧ್ಯಕ್ಷತೆಯನ್ನು ವಹಿಸಿದ ಸನ್ಮಾನ್ಯ ಶಾಸಕರೇ ಹಾಗೂ ಎಲ್ಲ ಗೌರವಾನ್ವಿತ ಗಣ್ಯರೇ, ನೆರೆದಿರುವ ಎಲ್ಲ ನಾಗರಿಕ ಬಂಧುಗಳೇ, ಇವತ್ತು ದೀಪಾವಳಿ ಹಬ್ಬ, ಅದರ ಜೊತೆಗೆ ಮಕ್ಕಳ ದಿನಾಚರಣೆ. ಈ ಎರಡು ಶುಭ ಸಂದರ್ಭದಲ್ಲಿ ಸೋಮೇಶ್ವರ ಪುರಸಭೆ ಮೇಲ್ದರ್ಜೆಗೇರಿ 1 ವರ್ಷ 4 ತಿಂಗಳ ಅವಧಿಯಲ್ಲಿ ಪ್ರಪ್ರಥಮ ಕಾರ್ಯಕ್ರಮವನ್ನ, ಅಭಿವೃದ್ಧಿ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವನ್ನ ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ. ಪುರಸಭಾ ಸೋಮೇಶ್ವರ ಪುರಸಭೆಗೆ ಮುಖ್ಯಾಧಿಕಾರಿಯಾಗಿ ನೇಮಕಗೊಂಡಾಗ ಜಿಲ್ಲಾ ಪಂಚಾಯತ್ನ CSR ಫಂಡ್ ಅಲ್ಲಿ 5 ಲಕ್ಷ ಅನುದಾನವನ್ನ ಈ ಕೊಲ್ಯ ಅಂಗನವಾಡಿಗೆ ಮೊದಲೇ ಮಂಜೂರಾತಿಯಾಗಿತ್ತು. ಆಮೇಲೆ ಪುರಸಭಾ ವತಿಯಿಂದ 5 ಲಕ್ಷ ರೂಪಾಯಿಯನ್ನ ನೀವು ಕಾದಿರಿಸಬೇಕು ಅಂತ ಜಿಲ್ಲಾ ಮಕ್ಕಳ ಮತ್ತು ಮಹಿಳಾ ಅಭಿವೃದ್ಧಿಯ ಅಧಿಕಾರಿಗಳು ನಮ್ಮ ಹತ್ರ ಬಂದು ಕೇಳಿಕೊಂಡಾಗ ನಮ್ಮಲ್ಲಿ ಗ್ರಾಮ ಪಂಚಾಯತ್ನಿಂದ ಆಯ್ಕೆಗೊಂಡ 61 ಜನ ಕೌನ್ಸಿಲರ್ಸ್ ಇದ್ರು. ಇವರೆಲ್ಲರ ಅಭಿಮತದೊಂದಿಗೆ 5 ಲಕ್ಷ ಅನುದಾನವನ್ನ 14ನೇ ಹಣಕಾಸು ಯೋಜನೆಯಲ್ಲಿ ಹಾಗೂ 2,80,000 ಪುರಸಭಾ ನಿಧಿಯಲ್ಲಿ ಒಟ್ಟು 12,80,000 ಸುಸಜ್ಜಿತ ಅಂಗನವಾಡಿ ಕಟ್ಟಡ ನಿಮ್ಮ ಮುಂದೆ ನಿಂತಿದೆ. ಈ ಕಟ್ಟಡ ಇಲ್ಲಿ ಆಗ್ಬೇಕಿದೆ. ಖಂಡಿತವಾಗಿಯೂ ಅದಕ್ಕೆ ಕೇವಲ ಪುರಸಭೆ ಆಗಲಿ ಶಿಶು ಅಭಿವೃದ್ಧಿ ಇಲಾಖೆ ಆಗಲಿ ಕಾರಣಕರ್ತರಲ್ಲ. ಇದರ ಹಿಂದೆ ಸಾವಿರಾರು ಕೈಗಳು ತನು ಮನ ಧನಗಳನ್ನ ಜೋಡಿಸಿ ಇವತ್ತು ಈ ಜಿಲ್ಲೆಯಲ್ಲೇ ಅತ್ಯುತ್ತಮ ಅಂಗನವಾಡಿ ಕಟ್ಟಡ ಅಂತ ಹೇಳುವಂತಹ ಹೆಮ್ಮೆಯೊಂದಿಗೆ ಇವತ್ತು ಈ ಕಟ್ಟಡದ ಉದ್ಘಾಟನೆ ಇಲ್ಲಿ ನಡೆಯಲಿಕ್ಕಿದೆ. ಈ ಕಟ್ಟಡದ ಉದ್ಘಾಟನೆಯನ್ನ ನಡೆಸಿಕೊಟ್ಟ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಲಿರುವ ನಮ್ಮೆಲ್ಲರ ನೆಚ್ಚಿನ ಶಾಸಕರು ಶ್ರೀ UT ಖಾದರ್ ಇವರನ್ನ ನಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವದಿಂದ ಸ್ವಾಗತಿಸುತ್ತೇನೆ. ಇವರಿಗೆ ಪುರಸಭಾ ಕಿರಿಯ ಅಭ್ಯಂತರ ಶ್ರೀಯುತ ತುಳಸಿದಾಸ್ ಅವರು ಹೂಗುಚ್ಛ ಕೊಟ್ಟು ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮೊಂದಿಗಿದ್ದಾರೆ ವಂದನೆಗಳು. ಪುರಸಭಾ ಮಾಜಿ ಅಧ್ಯಕ್ಷರು ಶ್ರೀ ರಾಜೇಶ್ ಹುಚಿನ್. ಈ ಅಂಗನವಾಡಿ ಕಟ್ಟಡದ ಇಲ್ಲಿ ಕಟ್ಟಡ ಆಗ್ಬೇಕಿದ್ರೆ ತಮ್ಮ ಕ್ರಿಯಾ ಯೋಜನೆಯಲ್ಲಿ ಈ ಅನುದಾನವನ್ನ ಕಾದಿರಿಸಿ ಅಂಗೀಕಾರಗೊಂಡ ನಂತರ ಪ್ರತಿಯೊಂದು ಹೆಜ್ಜೆಯಲ್ಲೂ ಇದರ ಬಗ್ಗೆ ಕಾರಣೀಭೂತರಾದವರು ಶ್ರೀ ರಾಜೇಶ್ ಹುಚಿಲ್, ಮಾಜಿ
ಪುರಸಭಾ ಅಧ್ಯಕ್ಷರು ಇವರನ್ನ ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ನೆನೆಸ್ಕೊಳ್ತಾ ಶ್ರೀ ನಾಗರಾಜ್, ಸೀನಿಯರ್ ಮ್ಯಾನೇಜರ್, ಮೇಲ್ವಿಚಾರಕರಾದ ಶ್ರೀಮತಿ ಶಂಕರಿ ಅವರು ಹೂ ಕೊಟ್ಟು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಶ್ರೀಮತಿ ಸಿಬ್ಬಂದಿ ಸುದೀನ್ ಇವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಮತಿ ಶೈಲಾ ಕೇಕಾರಗಿ, ಹಾಗೆಯೇ ನಮ್ಮೊಂದಿಗಿದ್ದಾರೆ ಶ್ರೀ ಗೋಪಾಲಕೃಷ್ಣ ಸೋಮೇಶ್ವರ. ಪುರಸಭೆಗೆ ಹೆಮ್ಮೆಯನ್ನ ತಂದುಕೊಟ್ಟವರು, ಸಾಮಾಜಿಕ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದ ಶ್ರೀ ಸೀತಾರಾಮ್ ಬಂಗೇರ ಕೊಲ್ಯ ಇವರನ್ನ ಇವತ್ತು ಪುರಸಭಾ ವತಿಯಿಂದ ನಾವು ಬಹಳ ಗೌರವಯುತವಾಗಿ ಅವರನ್ನ ಸನ್ಮಾನಿಸಲಿದ್ದೇವೆ. ಅವರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ಗೌರವದ ನಮನಗಳನ್ನು ನಾನು ಸಲ್ಲಿಸ್ತೇನೆ. ಅಂಗನವಾಡಿ ಮೇಲ್ವಿಚಾರಕರು, ಅಂಗನವಾಡಿ ಕಾರ್ಯಕರ್ತೆಯರು, ಮಾಜಿ ಪುರಸಭಾ ಸದಸ್ಯರುಗಳು, ರಾಜಕೀಯ ಪಕ್ಷದ ಮುಖಂಡರುಗಳು, ಬಾಲ ವಿಕಾಸ ಶ್ರೀ ಶೇಖರ್ ಕಣ್ಣೀರ್ ತೋಟ ಹಾಗೂ ಧನಂಜಯ್ ಕೊಲ್ಯ ಇವರ ಬಗ್ಗೆ ಎರಡು ಮಾತಾಡದಿದ್ರೆ ಖಂಡಿತ ತಪ್ಪಾಗ್ತದೆ. ಈ ಅಂಗನವಾಡಿ ಕೇಂದ್ರ ಇಲ್ಲಿ ಶಂಕುಸ್ಥಾಪನೆಗೊಂಡಂದಿಲ್ಲ ಇವತ್ತಿನವರೆಗೆ ಕೂಡ ಅತ್ಯಂತ ನಿಷ್ಠಾವಂತರಾಗಿ ಇಲ್ಲಿ ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ. ತನುಮನ ಧನ ಸಹಾಯಗಳನ್ನ ಇಲ್ಲಿ ಕೊಡಬೇಕಿದ್ರೆ ಈ ಶೇಖರ್ ಕಣ್ಣೀರ್ ತೋಟ ಅವರೇ ಮುಖ್ಯ ಕಾರಣರು. ಅವರನ್ನು ನಮ್ಮೆಲ್ಲರ ಪರವಾಗಿ ನಾನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪುರಸಭಾ ಸಿಬ್ಬಂದಿಗಳು ನಮ್ಮೊಂದಿಗಿದ್ದೀರಿ, ನಿಮ್ಮೆಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಸ್ತ್ರೀಶಕ್ತಿ ಸಂಘದ ಸದಸ್ಯರುಗಳು, ಮಕ್ಕಳು, ಮಕ್ಕಳ ಪೋಷಕರು, ವಿವಿಧ ಸಂಘ ಸಂಸ್ಥೆಗಳ ಮುಖ್ಯಸ್ಥರುಗಳು, ಮಕ್ಕಳ ಪೋಷಕರು ಮತ್ತು ನಾಗರಿಕರು, ಹಾಗೆಯೇ ಮಾಧ್ಯಮ ಮಿತ್ರರು ತಾವೆಲ್ಲರೂ ಇಲ್ಲಿದ್ದೀರಾ. ಈ ಕಾರ್ಯಕ್ರಮಕ್ಕೆ ಬಂದಂತ ತಮ್ಮೆಲ್ಲರನ್ನ ಪುರಸಭಾ ವತಿಯಿಂದ ಮತ್ತೊಮ್ಮೆ ಸ್ವಾಗತಿಸುತ್ತಾ ಅವಕಾಶಕ್ಕಾಗಿ ವಂದನೆಗಳು. ಮೇಡಮ್. ನೆಹರೂರವರಿಗೆ ಹಾರ. ಎಲ್ಲರೂ ಚಪ್ಪಾಳೆಯೊಂದಿಗೆ ಮಕ್ಕಳಿಗೆ ಆಶೀರ್ವದಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ.
ಎಲ್ಲರೂ ಜೊತೆಯಾಗಿ ಅವರಿಗೆ ಹೂಗುಚ್ಛ ಕೊಟ್ಟು ಶಾಲು ಹೊದಿಸಿ ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಮುಂದೆ ಕೂಡ ಅವರ ಸಹಕಾರವನ್ನು ಕೋರುತ್ತಾ ಹಾಗೆಯೇ ಬೀದಿ ಬದಿ ವ್ಯಾಪಾರಿಗಳಿಗೆ ಸಾಲದ ಪತ್ರವನ್ನು ಕೂಡ ಹಸ್ತಾಂತರಿಸಲಿದ್ದೇವೆ. ಈ ಸಾಲದ ಪತ್ರವನ್ನು ಕೂಡ ಫಲಾನುಭವಿಗಳು ಬಂದು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ವಂದನೆಗಳು ಸರ್. ಸಾಲದ ಪತ್ರವನ್ನು ಮೊಹಮ್ಮದ್ ಅಶ್ರಫ್, ಪ್ರೇಮಲತಾ, ಇವತ್ತು ನಡೆಯುವಂತ ಈ ಉತ್ಸಾಹಪೂರ್ಣ ಕಾರ್ಯಕ್ರಮ ನಾವು ಎಷ್ಟ ವರ್ಷದಿಂದ ಇಲ್ಲಿಯ ನಾಗರಿಕರು, ಇಲ್ಲಿಯ ಹಿರಿಯವರು, ಪ್ರಮುಖರು ಈ ಒಂದು ಅಂಗನವಾಡಿ ಕೇಂದ್ರ ಒಳ್ಳೆ ರೀತಿಯಲ್ಲಿ ಆಗಬೇಕು, ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳು ಇರುವಂತ ಈ ಶಾಲೆ ಭಾರಿ ತೊಂದರೆಯಲ್ಲಿದ್ದಂಥ ಶಾಲೆ, ಕಳೆದ ಬಾರಿ ಇದರ ಬಗ್ಗೆ ಶಿಲಾನ್ಯಾಸ ಆದ ಸಂದರ್ಭದಲ್ಲಿ ನಮ್ಮ ಶಾಸಕರು, ಅದೇ ರೀತಿ ಇಲ್ಲಿಯ ಎಲ್ಲ ಕೌನ್ಸಿಲರ್ಗಳು ಇದು ಯಾವ ರೀತಿಯಲ್ಲಿ ಆಗಬೇಕು, ಇದು ಯಾವ ಮಟ್ಟಕ್ಕೆ ಹೋಗಬೇಕು, ಈ ಚಿಕ್ಕ ಚಿಕ್ಕ ಮಕ್ಕಳಿಗೆ ನಾವು ದೊಡ್ಡಾದ ನಂತರ ಇದು ನಾವು ಇದೇ ಶಾಲೆಯಲ್ಲಿ ಕಲ್ತೇವೆ ಅಂತೇಳಿ ನೆನಪಿಗೋಸ್ಕರ ಈ ಸೋಮೇಶ್ವರ ಪುರಸಭೆ ವ್ಯಾಪ್ತಿಯ ಅಂಗನವಾಡಿ ಕೇಂದ್ರ ಇವತ್ತು ಉದ್ಘಾಟನೆಗೊಂಡಿದೆ. ಈ ಸಂದರ್ಭದಲ್ಲಿ ನಮ್ಮ ಶಾಸಕರು, ಅದೇ ರೀತಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಪುರಸಭಾ ಮುಖ್ಯಾಧಿಕಾರಿಯವರು, ಅದೇ ರೀತಿ ಇಲ್ಲಿಯ ಕೌನ್ಸಿಲರ್ಗಳು, MRPLನ ಪ್ರಮುಖರು, ಅದೇ ರೀತಿಯಲ್ಲಿ ಇಲ್ಲಿ ಈ ಒಂದು ಅಂಗನವಾಡಿ ಕೇಂದ್ರ ಉದ್ಘಾಟನೆ ಮಾಡುವುದಕ್ಕಿಂತ ಮುಂಚಿತವಾಗಿ ಇದರ ರೂಪುರೇಷೆ ಹೇಗೆ ಆಗಿದೆ, ಇದರ ಬಗ್ಗೆ ಶಾಸಕರ ಒಲವು ಏನು, ಸಚಿವರ ಒಲವು ಏನು, ಅದಕ್ಕಿಂತ ಹೆಚ್ಚಾಗಿ ಇದಕ್ಕೆ ಅನುದಾನ ನೀಡುವಂತ ಆ ಒಂದು 5-6 ಪ್ರಮುಖರು, ಎಲ್ಲ ಕೌನ್ಸಿಲರ್ಗಳು ಇದನ್ನು ಆಲೋಚನೆ ಮಾಡಿ ಆ ಒಂದು ಕಾಂಟ್ರಾಕ್ಟ್ಗೆ ಕೊಟ್ಟಾಗ ಅದರ ಹಿಂದುಗಡೆ ಆ ಒಂದು ಅಂಗನವಾಡಿಯನ್ನ ನಿರಂತರವಾಗಿ ಯಾವ ರೀತಿಯಲ್ಲಿ ಕಟ್ತಾ ಇದ್ದಾರೆ ಅಂತ ನೋಡುವಂತ ನಮ್ಮ ಆತ್ಮೀಯ ಮಿತ್ರ ಶೇಖರ್ ಕನೇರ್ತೋಟ, ಅದೇ ರೀತಿ ಇಲ್ಲಿಯ ಪ್ರಮುಖರು ಈ ಒಂದು ಮಟ್ಟಕ್ಕೆ ಈ ಒಂದು ಅಂಗನವಾಡಿ ಕೇಂದ್ರ ನನ್ನಲ್ಲಿ ಹೇಳಿದ್ರು ಈಗ ಕೂತ್ಕೊಂಡಾಗ, ನಾವು ಈ ಮಟ್ಟಕ್ಕೆ ಅಂಗನವಾಡಿ ಆಗ್ತದೆ ಅಂತೇಳಿ ನಾವು ನೆನೆಸಲಿಲ್ಲ ಅಂತೇಳಿ. ಆದ್ರೂ ಕೂಡ ನಮ್ಗೆ ತುಂಬಾ ಸಂತೋಷವಾಯಿತು. ನಿರೀಕ್ಷೆಗೆ ಮೀರಿ ಒಂದು ಅಚ್ಚುಕಟ್ಟಾದ ಅಂಗನವಾಡಿ ಶಾಲೆ ಕೇಂದ್ರ ಇಲ್ಲಿ ಆಗಿದೆ ಕೊಲ್ಯದಲ್ಲಿ. ಎಲ್ಲರೂ ಇದನ್ನು ಸದುಪಯೋಗ ಮಾಡಬೇಕು. ನಾವು ಎಲ್ಲ ನಮ್ಮ ಆಸುಪಾಸಿನಲ್ಲಿರುವಂತಹ ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳನ್ನ ಈ ಕೊಲ್ಯ ಅಂಗನವಾಡಿ ಕೇಂದ್ರಕ್ಕೆ ಕರೆದುಕೊಂಡು ಬಂದು ಅವರ ವಿದ್ಯಾರ್ಹತೆಯನ್ನು ಇನ್ನಷ್ಟು ಬೆಳೆಸುವಲ್ಲಿ ಯಶಸ್ವಿ ಆಗಬೇಕು. ನಮ್ಗೆಲ್ಲರಿಗೂ ಕೂಡ ಇವತ್ತು ಮಕ್ಕಳ ದಿನಾಚರಣೆಯ ಅಂಗವಾಗಿ ದೀಪಾವಳಿಯ ಶುಭಾಶಯವನ್ನು ಹೇಳ್ತಾ ನನ್ನ 2 ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕನ್ನಡ. ನಗರ ಪಂಚಾಯತ್ನ ನೂತನ ಅಧ್ಯಕ್ಷರು ಜಯಶ್ರೀ ಮೇಡಮ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನ ನಮ್ಮೆಲ್ಲರ ಪರವಾಗಿ ನಾನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಅಜ್ಞಾನದ ಮುಸುಕನ್ನ ಸರಿಸಿ ಸುಜ್ಞಾನದ ದಾರಿ ದೀವಿಗೆಯನ್ನು ಹರಿಸುವಂತಹ, ಕೊರೋನಾ ಮಹಾಮಾರಿಯನ್ನ ಒದ್ದೋಡಿಸುವಂತಹ ದೀಪಾವಳಿ, ಈ ವರ್ಷದ ದೀಪಾವಳಿ ಆಗಲಿ ನಿಮ್ಮ ಮನೆಗಳಲ್ಲಿ, ನಿಮ್ಮ ಕುಟುಂಬ ಸಮುದಾಯದಲ್ಲಿ ಹರ್ಷವನ್ನ ತರಲಿ ಅಂತ ಹೇಳ್ತಾ ಎಲ್ಲರಿಗೂ ಪ್ರಪ್ರಥಮವಾಗಿ ದೀಪಾವಳಿ ಹಬ್ಬದ ಮತ್ತು ನಮ್ಮೆಲ್ಲರ ಗೊತ್ತಿದೆ ಮನೆ ಮೊದಲ ಪಾಠಶಾಲೆ
ತಾಯಿಯ ಮೊದಲ ಗುರು ಒಂದು ಕಡೆ ಹೇಳಿದ್ರೆ ಕೂಸು ಇದ್ದ ಕಡೆಗೆ ಬೀಸಣಿಕೆ ಯಾಕವ್ವ ಅಂತ ಹೇಳ್ತಾರೆ. ಇವತ್ತು ಮಕ್ಕಳ ದಿನಾಚರಣೆಯ 2 ಜಂಟಿ ಕಾರ್ಯಕ್ರಮಗಳ ಸಮುಚ್ಚಯದೊಂದಿಗೆ ಈ ಕಾರ್ಯಕ್ರಮ ಅಂಗನವಾಡಿ ಲೋಕಾರ್ಪಣೆಗೊಂಡಿದೆ. ಬಹಳ ಸಂತೋಷವಾಗ್ತಾ ಇದೆ. ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಈ ಭಾಗದ ಜನಪ್ರಿಯ ಶಾಸಕರಾದಂತಹ ಆತ್ಮೀಯ ಸಹೋದರ ಸನ್ಮಾನ್ಯ UT ಖಾದರ್ ಅವರೇ, ಮಾಜಿ ಪುರಸಭಾಧ್ಯಕ್ಷರಾದಂತಹ ಸನ್ಮಾನ್ಯ ರಾಜೇಶ್ ಉಚ್ಚಿಲ್ ಅವರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ, ನಾನು ಗಮನಿಸ್ತಾ ಇದ್ದೆ, ಕೇವಲ 1 ವರ್ಷದ ಅವಧಿಯ ಒಳಗಡೆ ಸಾಧಿಸಿದರೆ ಸಬಲನೆಂಬುದಂತ ಹೇಳಿ ಹಿಂದೆಲ್ಲ ನಾವು ಕೇಳಿದ್ದೇವೆ. ಆದ್ರೆ ನಮಗೆ ಯಾವಾಗ ಕಾರ್ಯತತ್ಪರತೆಗೆ ನಿಶ್ಚಲವಾದಂತಹ ಮನಸ್ಸಿದೆ ಅಂತ ಸಂದರ್ಭದಲ್ಲಿ ಎಲ್ಲ ಕಾರ್ಯಗಳನ್ನ ಬಹಳ ಶೀಘ್ರವಾಗಿ ಮಾಡಿ ತೋರಿಸಬಹುದು ಎಂಬುದನ್ನ ಇವತ್ತು ಲೋಕಾರ್ಪಣೆಗೊಂಡಂತಹ ಈ ಕೊಲ್ಯದ ಅಂಗನವಾಡಿ ನಮಗೆ ತಿಳಿಸಿಕೊಟ್ಟಿದೆ. ಮೊದಲನೇದಾಗಿ ಇದಕ್ಕೆ ಶ್ರಮಿಸಿದಂತ ಎಲ್ಲ ಮಹಾನುಭಾವರಿಗೂ ಕೂಡ ಜಿಲ್ಲೆಯ ಎಲ್ಲ ಜನರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸ್ನೇಹಿತರೆ, ಒಂದು ಕಟ್ಟಡ ಆಗ್ಲಿ ಮನೆ ಆಗ್ಲಿ ಮತ್ತೊಂದು ಕನ್ನಡದಲ್ಲಿ ಮಾತಾಡುವಾಗ ಗಾದೆಗಳನ್ನ ಜೋಡಿಸ್ತಾ ಹೋಗ್ತೇವೆ. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಹೇಳಿ ಕುಟುಂಬದಲ್ಲಿ ಹೇಳಿದ್ರೆ ಒಂದು ಸಮಾಜಕ್ಕೆ ಅರ್ಪಣೆ ಮಾಡುವಂತ ಯಾವುದೇ ಸನ್ಮಾನ್ಯ ಶಾಸಕರಿದ್ದಾರೆ, ಅವರಿಗೆ ಬಹಳಷ್ಟು ಗೊತ್ತಿದೆ. ಒಂದು ಸಮಾಜಕ್ಕೆ, ಅದು ಕೂಡ ಮಕ್ಕಳಿಗೋಸ್ಕರ ಯಾವುದೇ ಒಂದು ಅಂಗನವಾಡಿಯ ವಿಚಾರದಲ್ಲಿ ಬರುವಾಗ ಇವತ್ತು ಒಂದು ಸಮಾಜದಲ್ಲಿ ಒಬ್ಬ ಸತ್ಪ್ರಜೆಯನ್ನು ಮಾಡುವಂತ ಮೊದಲನೆಯ ಘಟ್ಟ ಯಾವುದಂತ ಹೇಳಿದ್ರೆ ಆ ಮಕ್ಕಳಿಗೆ ಶಿಕ್ಷಣ ಕೊಡುವಂತ ಅಂಗನವಾಡಿ ಮತ್ತು ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಎಲ್ಲ ಅಲ್ಲಿ ಕೆಲಸ ಮಾಡುವಂತಹ ನಮ್ಮ ಆತ್ಮೀಯ ಮಿತ್ರರು. ಅಂಗನವಾಡಿಯಲ್ಲಿ ಬಂದಾಗ ಅವರಿಗೆ ಸಿಗುವಂತಹ ಬೇಸಿಕ್ ನಾಲೆಜ್ ಏನಿದೆ ಮುಂದೆ ಅವರ ಭವಿಷ್ಯವನ್ನು ರೂಪಿಸಲಿಕ್ಕೆ ಬಹಳಷ್ಟು ಸಹಕಾರಿಯನ್ನ ಕೊಡ್ತದೆ. ಇಂಥ ಸಂದರ್ಭದಲ್ಲಿ ವಿಶೇಷವಾಗಿ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಎಲ್ಲರನ್ನ ಕೂಡ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅಭಿನಂದಿಸುತ್ತಾ, ನಾನು ಗಮನಿಸ್ತಾ ಇದ್ದೆ, 1 ವರ್ಷದ ಹಿಂದೆ ನಾನು ಶಾಸಕರು ಮತ್ತು ಇಲ್ಲಿರೋರೆಲ್ಲ ನಾವು ಶಿಲಾನ್ಯಾಸಕ್ಕೆ ಬಂದಿದ್ದು. ಕೆಲವೊಂದು ಕಡೆಗಳಲ್ಲಿ ಶಿಲಾನ್ಯಾಸದ ನಂತರ ಆ ಕಾರ್ಯವನ್ನ ಕಾರ್ಯಗತಗೊಳಿಸಬೇಕಿದ್ರೆ ಬಹಳಷ್ಟು ಅಡೆತಡೆಗಳು ಬರ್ತದೆ. ನಾನು ಈ ಮಧ್ಯದಲ್ಲಿ 1 ವರ್ಷದ ಮಧ್ಯದಲ್ಲಿ ಶಾಸಕರೇ ಇಲ್ಲೇ ನನ್ನ ಸಂಬಂಧಿಕರ ಮನೆ ಇರೋದ್ರಿಂದ 2-3 ಸಲ ಬಂದೆ. ನಿರಂತರವಾಗಿ ಇದರ ಹಿಂದೆ ಕೆಲಸ ಮಾಡುವಂತ ಕಾಣದ ಕೈಗಳನ್ನ ನಾನು ನೋಡಿದ್ದೇನೆ. ಅದು ಬಾಲ ವಿಕಾಸ ಸಮಿತಿ ಇರ್ಬೋದು, ಇಲ್ಲೆಲ್ಲ ಆಚೆಚೆ ನಮ್ಮ ನಿಂತಿರುವಂತ ಎಲ್ಲ ಗಣ್ಯರಿರ್ಬೋದು, ಅವರೆಲ್ಲ ಎಲೆಮರೆಯ ಕಾಯಿಯಾಗಿ ಅದರಲ್ಲಿ ಕೂಡ ಸ್ಪೆಷಲ್ ಆಗಿ ಎಲ್ಲರ ಪರವಾಗಿ ನಮ್ಮ ಶೇಖರ್ ಕನ್ನೇರ್ ತೋಟ ಮತ್ತು ಅವರ ಇಡೀ ತಂಡವನ್ನ ನಾವಿಲ್ಲಿ ಅಭಿನಂದಿಸಬೇಕಾಗ್ತದೆ. ಗುತ್ತಿಗೆದಾರರಾದಂತಹ ಕೈಲಾಸ್ ಬಾಬು ಅವರನ್ನ ಕೂಡ ನಾನು ಯಾವಾಗಲೂ ನೋಡಿದ್ರು ಕೂಡ ಬಾಬು ಅವರಲ್ಲಿ ಇರ್ತಾ ಇದ್ರು. ಬಹಳ ಶೀಘ್ರವಾಗಿ ಇಲ್ಲಿ ಕೆಲಸ ಆಗಿದೆ. ಇಂಥ ಸಂದರ್ಭದಲ್ಲಿ ಬಹಳ ಅತ್ಯುತ್ತಮವಾದಂತಹ ಒಂದು ಪ್ಲೇಸ್ ಅಲ್ಲಿ ಸ್ಥಳದಲ್ಲಿ ಲೋಕಾರ್ಪಣೆಗೊಂಡಂತ ಈ ಕಟ್ಟಡ ಮುಂದಿನ ಮಕ್ಕಳಿಗೆ ಭವ್ಯ ಭವಿಷ್ಯದ ಬುನಾದಿ ಆಗ್ಲಿ, ಆ ಕಲಿಯುವಂತ ಎಲ್ಲ ಮಕ್ಕಳ ಭವಿಷ್ಯ ಉಜ್ವಲವಾಗಿರ್ಲಿ. ಇಲ್ಲಿ ವಿದ್ಯೆ ನೀಡುವಂತ ಗುರುಗಳಿಗೂ ಮತ್ತೆ ಎಲ್ಲ ಸಹಕಾರ ಕೊಡುವಂತ ಬಾಲ ವಿಕಾಸ ಸಮಿತಿ ಇರ್ಬೋದು, ಸಾಮಾಜಿಕ ಕಳಕಳಿ ಇರುವಂತ ಎಲ್ಲ ಸ್ಥಳೀಯ ಅಭಿಮಾನಿಗಳಿಗೆ, ವಿದ್ಯಾಭಿಮಾನಿಗಳಿಗೆ ಮತ್ತೊಮ್ಮೆ ಪ್ರೀತಿಪೂರ್ವಕ ದೀಪಾವಳಿ ಮತ್ತು ಮಕ್ಕಳ ದಿನಾಚರಣೆಯ ಶುಭಾಶಯಗಳೊಂದಿಗೆ ಮಾತಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ಶ್ರೀರಾಮ ಮಂದಿರ ಅಂಗನವಾಡಿ ಕೇಂದ್ರದ ಈ ಒಂದು ನೂತನ ಕಟ್ಟಡದ ಉದ್ಘಾಟನೆಯ ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಈಗ ತಾನೇ ಉದ್ದೇಶಿಸಿ ಮಾತಾಡಿದಂತ ನಮ್ಮೆಲ್ಲ ಗೌರವಿತರು ಹಿರಿಯರು, ಜಿಲ್ಲಾ ಪಂಚಾಯತ್ನ ಸದಸ್ಯರಾದ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿರವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮ ನಿಮ್ಮೆಲ್ಲರ ಪ್ರೀತಿಪೂರ್ವಕ ಗೌರವ ಮತ್ತು ಸನ್ಮಾನ ಸ್ವೀಕರಿಸಿದಂತಹ ರಾಜ್ಯೋತ್ಸವ ಪ್ರಶಸ್ತಿಯ ಜಿಲ್ಲಾ ಗೌರವ ಪಡೆದಂತಹ ಹಾಗೂ ನಮ್ಮ ಹಿರಿಯ ಸನ್ಮಾನ್ಯ ಸೀತಾರಾಮ್ ಬಂಗೇರವರೇ, ಶ್ರೀ ರಾಮ ಭಜನ ಮಂದಿರ ಹಿರಿಯರಾದ ಗೋಪಾಲ್ ಕೃಷ್ಣರವರೇ, ಅದೇ ರೀತಿ ನಮ್ಮ ವೇದಿಕೆಯ ಮೇಲೆ ಉಪಸ್ಥಿತರಿದ್ದು ಬಹುಶಃ ಈ ಒಂದು ಅಂಗನವಾಡಿ ಕೇಂದ್ರಕ್ಕೆ ಸುಮಾರು 5 ಲಕ್ಷಕ್ಕೆ ಹೆಚ್ಚಿನ ಅನುದಾನ ಕೊಟ್ಟಂತಹ ನಮ್ಮ MRPL ಸಂಸ್ಥೆಯಿಂದ ಪ್ರತಿನಿಧಿ ಬಂದಂತಹ ನಾಗರಾಜ್ರವರೇ, ಅದೇ ರೀತಿ ನಮ್ಮ ಕೋಟೆಕಾರ್ ಪಂಚಾಯತಿನ ನೂತನ ಅಧ್ಯಕ್ಷ ಅಂತ ಜಯಶಂಕರವರೇ, ಈ ಒಂದು ನಗರಸಭೆಯ ಕಮಿಷನರ್ ಆಗಿರುವಂತಹ ವಾಣಿ ಆಳ್ವಾರ್ ಅವರೇ, ನಮ್ಮ ಅಂಗನವಾಡಿಯ CDPಯ ನೂತನ ಅಧಿಕಾರಿ ಬಂದಂತಹ ಶೈಲರ್ ಅವರೇ, ACDP ಆಗಿರುವಂತಹ ಹರೀಶ್ ಅವರೇ, ಎಲ್ಲ ನಮ್ಮ ಇನ್ನಿತರ ಈ ಒಂದು ಸೋಮೇಶ್ವರ ಗ್ರಾಮ ಮಾಜಿ ಸದಸ್ಯರಾಗಲೆಲ್ಲ ನಮ್ಮ ಸದಸ್ಯರುಗಳೇ, ಮುಂದಿರುವ ಎಲ್ಲ ಈ ಊರಿನ ಹಿರಿಯಗಣ್ಯ ವ್ಯಕ್ತಿಗಳೇ, ಬಾಲ ವಿಕಾಸದ ಎಲ್ಲ ನಮ್ಮ ಪ್ರತಿನಿಧಿಗಳೇ, ಮಹಿಳಾ ಮಂಡಲ, ಯುವಕ ಮಂಡಲ ಅಧ್ಯಕ್ಷ ಮತ್ತೆಲ್ಲ ಪದಾಧಿಕಾರಿ ವರ್ಗದವರೇ, ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಂತ ಪತ್ರ ಹಿತೈಷಿಗಳೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಪೋಷಕ ವರ್ಗದವರೇ, ಅತ್ಯಂತ ಸಂತೋಷವಾಗ್ತಿದೆ ಬಹುಶಃ ನೂತನ ಕಟ್ಟಡ ಉದ್ಘಾಟನೆ ಮಾಡಿ ಸಮಾಜಕ್ಕೆ ಅರ್ಪಣೆ ಮಾಡಲಿಕ್ಕೆ.
ನನಗೆ ವಿಶ್ವಾಸ ಇದೆ ಮತ್ತು ನಾವೆಲ್ಲ ಇವತ್ತು ಪ್ರಾರ್ಥನೆ ಮಾಡ್ತೇವೆ, ಇಲ್ಲಿ ಬಂದು ಕಲಿಯುವಂತ ಎಲ್ಲ ಮಕ್ಕಳು ಮುಂದಿನ ದಿನಗಳಲ್ಲಿ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗಿ ಅವರ ತಂದೆ ತಾಯಂದರ ಆಸ್ತಿ ಸಂಪತ್ತು ಮಾತ್ರವಲ್ಲ, ಭವಿಷ್ಯ ದಿನಗಳಲ್ಲಿ ಅವರು ಸಮಾಜದ ಮತ್ತು ದೇಶ ಸಂಪತ್ತಾಗಿ ಮಾರ್ಪಡಲಿ ಅಂತ ಹೇಳಿ ನಮ್ಮೆಲ್ಲ ಶುಭ ಆರೈಕೆ ಅಂತ ಹೇಳಿಕೆ ನಾನು ಇವತ್ತು ಬಯಸುವಂಥದ್ದು. ಅಂಗನವಾಡಿ ಇವತ್ತು ಅವರು ಪ್ರಾರಂಭ ಮಾಡಿದ್ದೇ ಇವತ್ತು ಇದೇ ಒಂದು ಉದ್ದೇಶದಿಂದ. ಮನೆ ಬಾಗಿಲಲ್ಲಿ ಬಹುಶಃ ಮಕ್ಕಳಿಗೆ ಒಂದು ಅಂಗನವಾಡಿ ಬೇಕು, 1 ಕಿಲೋಮೀಟರ್ ಒಂದು ಪ್ರೈಮರಿ ಶಾಲೆ ಬೇಕು, 3 ಕಿಲೋಮೀಟರ್ ಒಂದು ಹೈಸ್ಕೂಲ್ ಬೇಕು, 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದು ಕಾಲೇಜು ಬೇಕು. ಇದೊಂದು ನಿಯಮ ಯಾಕಂತ ಹೇಳಿದ್ರೆ ಯಾರು ಕೂಡ ಶಿಕ್ಷಣದಿಂದ ವಂಚಿತರಾಗುವಂತ ವಿಚಾರ ಇವತ್ತು ಆಗಬಾರ್ದು ಎಂಬ ಉದ್ದೇಶದಿಂದ ಎಲ್ಲಾ ಕಾರ್ಯಕ್ರಮಗಳು ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅವತ್ತಿನ ಕಾಲದಲ್ಲಿ ಕೂಡ ಇವತ್ತು ಪ್ರಾರಂಭ ಮಾಡಿಕೊಂಡು ಇವತ್ತು ಬಂದಂತ ಸಂದರ್ಭ. ಯಾಕಂತ ಹೇಳಿದ್ರೆ ಭಾರತದ ಭವಿಷ್ಯ ಇವತ್ತು ಯಾರ ಕೈಯಲ್ಲಿದೆ ಅಂತ ಹೇಳಿದ್ರೆ ಭಾರತದ ಭವಿಷ್ಯ ನಮ್ಮ ಸಮಾಜದ ಮಕ್ಕಳ ಕೈಯಲ್ಲಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ದೇಶದ ಪ್ರತಿಯೊಬ್ಬ ಕೂಡ ಅತ್ಯಂತ ಸತ್ಪ್ರಜೆ ಆಗಿ ಅವನ ಕುಟುಂಬದ ಆಸ್ತಿ, ಸಮಾಜದ ಮತ್ತು ಈ ಪ್ರದೇಶದ ಆಸ್ತಿ ಆದಾಗ ಅವನು ನೇರವಾಗಿ ದೇಶ ಸಂಪತ್ತಾಗಿ ಮಾರ್ಪಟ್ಟು ಅತ್ಯಂತ ದೊಡ್ಡ ಒಂದು ಬಲಿಷ್ಠವಾದ ದೇಶ ಇವತ್ತು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುವ ಸಂದರ್ಭದಲ್ಲಿ ಅದು ಬಹುಶಃ ಪ್ರತಿಯೊಂದು ಮಕ್ಕಳ ಭವಿಷ್ಯ ಕೂಡ ನಮ್ಗೆಲ್ಲರಿಗೂ ಕೂಡ ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಬಹುಶಃ ಎಲ್ಲ ವಿದ್ಯಾರ್ಥಿ ಯಾರು ನಮ್ಮ ಸೋದರ ಮಕ್ಕಳಲ್ಲಿ ಬರ್ತಿದ್ದಾರೆ, ಅತ್ಯುತ್ತಮವಾದ ಶಿಕ್ಷಣ ಈ ಒಂದು ಪ್ರದೇಶದಿಂದ ಬರುವಂತ ಅವಕಾಶ ಆಗ್ಲಿ, ಹಂತವಾಗಿ ಇವತ್ತು ಎಲ್ಲಾ ಶಿಕ್ಷಣ ಕೂಡ ಈ ಒಂದು ಕೇಂದ್ರದಿಂದ ಮುಂದಿನಲ್ಲಿ ಪ್ರಾರಂಭ ಆಗ್ತಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹಳ ವರ್ಷದ ಈ ಪ್ರದೇಶದ ಕನಸು ನೂತನವಾದ ಸುಂದರವಾದ ಅಂಗನವಾಡಿ ಪ್ರದೇಶದಲ್ಲಿ ಬೇಕಂತೇಳಿ ನಾನು ಶ್ರೀರಾಮ ಮಂದಿರದ ಎಲ್ಲ ಅಧ್ಯಕ್ಷ ಸದಸ್ಯರನ್ನು ಬಹಳ ವಿಕಾಸ ಅಭಿನಂದಿಸ್ತೇನೆ. ಬಹಳಷ್ಟು ವರ್ಷ ಅದನ್ನು ಸ್ಥಾಪಿಸಿ ನೋಡಿಕೊಂಡು ಅದನ್ನು ಶಾಶ್ವತವಾಗಿ ಇಲ್ಲಿ ನೆಲೆ ನಿಂತು ಇದೀಗ ಶಾಶ್ವತ ಕಟ್ಟಡ ಮಾಡಲಿಕ್ಕೆ ಕೂಡ ತಮ್ಮೆಲ್ಲರ ಸಹಕಾರ ಕೂಡ ಇವತ್ತು ಕೊಡುವಂತ ವಿಚಾರ ಕೂಡ ಇವತ್ತು ಆಗಿದೆ. ಕಳೆದ ವರ್ಷದಕ್ಕೆ ಶಂಕುಸ್ಥಾಪನೆ ಮಾಡಿದಂತ ಸಂದರ್ಭದಲ್ಲಿ ಕೂಡ ಆದಷ್ಟು ಬೇಗ ಇದು ಬರಲಿ ಅಂತ ಆಶಿಸಿದೆವು. ಆದಷ್ಟು ಬೇಗ ಕಟ್ಟಿದ್ದಾರೆ. ಬಹುಶಃ ನಗರಸಭೆಯ ಕಮಿಷನರ್ ಮತ್ತು ಎಲ್ಲ ನಮ್ಮ ಅಧ್ಯಕ್ಷರು ಸದಸ್ಯರು ಮತ್ತು ನಮ್ಮ ಕಾಂಟ್ರಾಕ್ಟ್ ಕೂಡ ಇವತ್ತು ಅಭಿನಂದಿಸ್ತೇನೆ. ಬಹುಶಃ ವಾಣಿಯಾಲ್ ಅವರು ನೂತನ ಕಮಿಷನರ್ ಆಗಿ ಉಳ್ಳಾಲ ಸೋಮೇಶ್ವರಕ್ಕೆ ಬಂದರು. ಅವರು ಉಳ್ಳಾಲದಲ್ಲಿ ಕಮಿಷನರ್ ಆಗಿದ್ದರು. ಅಲ್ಲಿಂದ ಟ್ರಾನ್ಸ್ಫರ್ ಮಾಡಿಲ್ಲ ಕೇಳಿ ನನ್ನನ್ನು ಯಾಕೆ ನೀವು ಸೋಮೇಶ್ವರಕ್ಕೆ ಟ್ರಾನ್ಸ್ಫರ್ ಮಾಡಿದ ಅಂತೇಳಿ ನಾನು ಹೇಳಿದೆ. ಸೋಮೇಶ್ವರ ಅತ್ಯಂತ ದೊಡ್ಡ ಒಂದು ಪ್ರದೇಶ, 25,000 ಜನಸಂಖ್ಯೆ ಇರುವಂತಹ ಪ್ರದೇಶ. ನೂತನವಾಗಿ ನಾನು ಇದನ್ನು ಈಗ ನಗರಸಭೆಯಾಗಿ ಪಂಚಾಯತ್ ಆಗಿ ನಾನು ಮಾಡಿದ್ದೇನೆ. ನೂತನವಾಗಿ ಬರೋ ಸಂದರ್ಭದಲ್ಲಿ ಸಮರ್ಥವಾದಂಥ ಅಧಿಕಾರಿಗಳು ಈ ಒಂದು ಪ್ರದೇಶಕ್ಕೆ ಬೇಕು. ಯಾಕಂದ್ರೆ ಸ್ಟಾರ್ಟಿಂಗ್ ಏನಾದರೂ ಒಂದು ತಪ್ಪು ಒಂದು ನಗರ ಪಂಚಾಯತ್ ಆಗುವಾಗಲೇ ಎಲ್ಲಿಯಾದ ಒಂದು ಅಡ್ಡದಿಡ್ಡಿಯಲ್ಲಿ ಹೋದ್ರೆ ಮತ್ತೆ ಅದು ಕಂಟ್ರೋಲ್ಗೆ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಸೊ ಸ್ಟಾರ್ಟಿಂಗ್ ಅದನ್ನು ಸ್ಥಾಪನೆ ಮಾಡಲಿಕ್ಕೆ ಅಲ್ಲಿ ಒಂದು ಸಾಮರ್ಥ್ಯ ಬೇಕಂತ ಹೇಳಿ ಬಹುಶಃ ಇವತ್ತು ಮಾಡಿದಂತ ಒಂದು ಮನವಿ ಕೂಡ ನಾನು ಮಾಡಿದೆ. ಅದು ನನ್ನ ಇಚ್ಛೆ ಕೂಡ ಅದೇ ರೀತಿ ಇತ್ತು. ಒಂದು ಉತ್ತಮ ಅಧಿಕಾರಿಗೆ ಬಂದು ಈ ಸೋಮೇಶ್ವರನೊಂದು ಉತ್ತಮ ರೀತಿ ತಗೊಂಡು ಹೋಗ್ಬೇಕಂತೇಳಿ ಅದರಲ್ಲಿ ಒಂದು ಉದಾಹರಣೆ ಬಹುಶಃ ಬಂದ ನಂತರ ಆದಷ್ಟು ಬೇಗ ಇವತ್ತು ಅಂಗನವಾಡಿ ಕಟ್ಟಡ ಕೂಡ ಎಲ್ಲರ ಸಹಕಾರ ಮುಖಾಂತರ ಇವತ್ತು ಬಂದು ನಿಂತಿದೆ. ಅದಕ್ಕಾಗಿ ಅವರಿಗೂ ಎಲ್ಲ ನಮ್ಮ CDP ಅಧಿಕಾರಿ ವರ್ಗದವರಿಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ನೇರವಾಗಿ ಸ್ಪರ್ಶವಾಗಿ MRP ಎಲ್ಲ ನನ್ನ ಕ್ಷೇತ್ರ ಮಕ್ಕಳ ಪರವಾಗಿ ಅವರ ಎತ್ತರ ಪರವಾಗಿ ನಾನು ಶುಭಾಶಯ ಸಲ್ಲಿಸುತ್ತಾ ಇವತ್ತೇ ಬಹುಶಃ ಜವಾಹರ್ಲಾಲ್ ನೆಹರು ಅವರ ಪುಣ್ಯತಿಥಿ ಕೂಡ ಇವತ್ತು ಹಾಕಿಕೊಂಡು ಮಕ್ಕಳ ದಿನಾಚರಣೆ ನಾವೆಲ್ಲ ಇವತ್ತು ಮಾಡ್ತೇವೆ. ಜವಾಹರ್ಲಾಲ್ ನೆಹರುಗೆ ಸಂಬಂಧಪಟ್ಟ ಹಾಗೆ ನಾನು ಹೇಳ್ಬೇಕಂತಿಲ್ಲ. ಭಾರತ ಇವತ್ತು ಇಷ್ಟೊಂದು ಸದೃಢವಾಗಿ ನಿಲ್ಬೇಕಾದ ಎಲ್ಲಾ ರಂಗದಲ್ಲಿ ಕೂಡ ಅವತ್ತು ಕೊಟ್ಟಂತ ಹಲವಾರು ಯೋಜನೆಗಳು ಆವತ್ತಿನ ಕಾಲದಲ್ಲಿ ನಾನು ಬಹುಶಃ ನಿಮ್ಗೆಲ್ಲ ಗೊತ್ತಿದೆ, ಹೇಳ್ಬೇಕಂತಿಲ್ಲ. ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕಿದಾಗ ಬರೀ 33 ಕೋಟಿ ಜನಸಂಖ್ಯೆ ಇದ್ದವರು, 33 ಕೋಟಿ. ಈ 33 ಕೋಟಿ ಜನಸಂಖ್ಯೆಯವರಿಗೆ ಒಂದು ಹೊತ್ತು ಊಟ ಮಾಡುವಂತ ಆ ಒಂದು ಊಟದ ಉತ್ಪಾದನೆ ಮಾಡಿದ ಶಕ್ತಿ ಭಾರತ ದೇಶಕ್ಕೆ ಸಾಧ್ಯವಿರಲಿಲ್ಲ. ನನಗೆ ನೆನಪಿದೆ, ಇಂದಿನ ಕಾಲದಲ್ಲಿ ಬಹುಶಃ ನನ್ನ ತಂದೆ ಕೂಡ ಶಾಸಕರಾಗಿ ನೆನಪಿದೆ, ಅಮೆರಿಕದಲ್ಲಿ ಬಿಸಾರದ ಗೋಧಿಯನ್ನು ಶಿಪ್ಪಲ್ಲಿ ತಂದು ಇಲ್ಲಿ ಬಹುಶಃ ಹಂಚುವಂತ ಪರಿಸ್ಥಿತಿ. ಯಾಕೆ? ಊಟದ ಅಭಾವ ಇತ್ತು. ಅಮೆರಿಕದಿಂದ ಕೆಂಪು ಗೋಧಿ ಏನಲ್ಲಿ ಬಿಸಾಡ್ತಿದ್ದಾರೆ, ಕೆಂಪು ಗೋಧಿಯನ್ನು ಅದು ಶಿಪ್ಪಲ್ಲಿ ತಂದು ಈ ದೇಶದಲ್ಲಿ ಹಂಚುವಂತ ಪರಿಸ್ಥಿತಿ ಅದು ಭಾರತ ದೇಶ ಕಲಿಸ್ತಿದ್ರು, ಅಲ್ಲಿ ಹಾಕಿದ್ರು. ಈಗ ಬಹುಶಃ 70 ವರ್ಷ ಆದ ನಂತರ 130 ಕೋಟಿ ಆದ್ರೂ 33 ಕೋಟಿ ಇದ್ದದ್ದು 130 ಕೋಟಿ ಆದ್ರೂ ಕೂಡ ಬರೇ 130 ಕೋಟಿ ಜನರಿಗೆ ಒಂದು ಹೊತ್ತು ಊಟ ಅಲ್ಲ 3 ಹೊತ್ತು ಊಟ ಮಾಡಿ ವಿದೇಶಕ್ಕೆ ಇವತ್ತು ಆಹಾರದಲ್ಲಿ ರಫ್ತು ಮಾಡಿದ ಶಕ್ತಿ ಕೊಟ್ಟಿದ್ರೆ ಜವಾಹರ್ಲಾಲ್ ನೆಹರು ಅವರ ಹಸಿರು ಕ್ರಾಂತಿ ಯೋಜನೆ. ಅಲ್ಲಿ ನೀರಾವರಿ, ಅಲ್ಲಿ ಡ್ಯಾಮ್ಗಳು, ಅಲ್ಲಿ ಬಹುಶಃ ಇನ್ನಿತರ ಹಲವಾರು ಯೋಜನೆಗಳು ರೂಪಿಸುವ ಮೂಲಕ ಈ ಒಂದು ಬಲಿಷ್ಠವಾದ ಶಕ್ತಿ ನಮಗೆ ಸಿಕ್ಕುವಂತ ವಿಚಾರ ಇವತ್ತು ಆಗಿದೆ. ಈ ದೇಶದಲ್ಲಿ ಇವತ್ತು IBM ಇರಲಿ, IIT ಇರಲಿ, AIMS ಇರಲಿ, ಇಂಥ ಒಂದು ಸಂಸ್ಥೆಯನ್ನು ಅವತ್ತು ಚಾಲನೆ ಕೊಟ್ಟು ಪ್ರಾರಂಭ ಮಾಡಿದ್ದು ಇವತ್ತೆಲ್ಲ ಕೂಡ ದೊಡ್ಡೊಂದು ಈ ದೇಶ ಶಕ್ತಿಯಾಗಿ ಇವತ್ತು ಪರಿವರ್ತನೆ ಆಗುವಂತ ವಿಚಾರ ಇವತ್ತು ಆಗುವಂಥದ್ದು. ನಾನೆಲ್ಲ ವಿದ್ಯಾರ್ಥಿ ಯುವಕರಿಗೆ ನಾನು ಹೇಳಿದಿಷ್ಟು, ಯುವತಿಯರಿಗೆ ಯಾರು ಇತಿಹಾಸ ತಿಳ್ಕೊಳ್ತಾನೆ ಅವನ ಮಾತು ಇತಿಹಾಸ ನಿರ್ಮಾಣ ಮಾಡ್ತಾನೆ. ಯಾರು ಈ ದೇಶ ಇತಿಹಾಸ ತಿಳಿಯುವುದಿಲ್ಲ ಅವನ ಇತಿಹಾಸ ಮಾಡ್ಲಿಕ್ಕೆ ಇವತ್ತು ಸಾಧ್ಯ ಇಲ್ಲ.
ಸೊ ಅದು ನಿಮ್ಮ ಮಕ್ಕಳು ಬರೀ ಕಲೀಲುವಂತಲ್ಲ, ಬಲಿಷ್ಠ ಉತ್ತಮ ಅಲ್ಲ, ಅವ್ರ ಇತಿಹಾಸ ನಿರ್ಮಾಣ ಮಾಡಿ ಅವರ ಹೆಸರು ಕೂಡ ಚರಿತ್ರೆಯಲ್ಲಿ ಭವಿಷ್ಯದಲ್ಲಿ ಶಾಶ್ವತವಾಗಿ ಬರುವಂತ ವಿಚಾರ ಆಗಬೇಕಾದ್ರೆ ಈ ದೇಶದ ಚರಿತ್ರೆಯನ್ನು ಅರ್ಥ ಮಾಡಿಕೊಂಡು, ಇತಿಹಾಸವನ್ನು ಅರ್ಥ ಮಾಡಿಕೊಂಡು ಅವ್ರ ಇತಿಹಾಸ ಸೃಷ್ಟಿಸುವಂತ ವ್ಯಕ್ತಿತ್ವ ಎಲ್ಲ ವಿದ್ಯಾರ್ಥಿನಿಗೆ ಬರಲಿ ಅಂತ ಹೇಳಿ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು, ಬಹುಶಃ ಈ ಒಂದು ಪ್ರದೇಶದ ಬಹುದಿನದ ಬೇಡಿಕೆ ಇವತ್ತಿದೆ. ಖಂಡಿತವಾಗಿ ಈ ಒಂದು ಗ್ರೌಂಡ್ ಅನ್ನು ನಾವು ಮಾದರಿಯಾದ ಒಂದು ಗ್ರೌಂಡ್, ಪಾರ್ಕ್, ಎಲ್ಲ ಹಿರಿಯರ ವಾಕಿಂಗ್ ಟ್ರ್ಯಾಕ್ ಅನ್ನು ಮತ್ತು ಸುಸಜ್ಜಿತವಾದ ಒಂದು ಸಿಸ್ಟಮ್ ಅನ್ನು ಈ ಒಂದು ಪ್ರದೇಶದಲ್ಲಿ ಮಾಡಬೇಕಂತ ಬೇಡಿಕೆ ಇದೆ. ಖಂಡಿತವಾಗಿಯೂ ನಿಮ್ಮ ಸ್ಟೇಜ್ ಸಹಿತ ಮತ್ತು ನನ್ನ ಪ್ಲಾನಿಂಗ್ ನಾನು ಹೇಳಿದ್ದೇನೆ, ಸರ್ವೆ ಮಾಡಿಕೊಂಡು ಫಸ್ಟ್ ಒಂದು ಸುತ್ತಲೂ ವಾಕಿಂಗ್ ಟ್ರ್ಯಾಕ್ ಇಂಟರ್ಲಾಕ್ ಮಾಡಿ, ಗಾರ್ಡನ್ ಮಾಡಿ, ಮಕ್ಕಳಿಗೆ ಆಟ ಮಾಡಿಕೊಂಡು ಹಾಗೂ ಯುವಕರಿಗೆ ಆಟ ಆಡುವಂತ ಆ ಒಂದೆಲ್ಲ ರೀತಿಯ ಒಂದು ಅತ್ಯುತ್ತಮವಾದ ಮಿನಿ ಸ್ಟೇಡಿಯಂ ಆಗಿ ಪರಿವರ್ತನೆ ಮಾಡಲಿಕ್ಕೆ ನಾನು ಯೋಜನೆ ಹಾಕಿದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದ ಮುಖಾಂತರ ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಸಾಧ್ಯವಾದರೆ ಆದಷ್ಟು ಬೇಗ ಅದಕ್ಕೆ ನಾನು ಅನುಷ್ಠಾನ ಮಾಡಿ ನಾನು ಎಲ್ಲ ಸಹಕಾರ ಇವತ್ತು ಕೊಡ್ತೇನೆ. ಈ ಒಂದು ಪ್ರದೇಶಕ್ಕೆ ನಾನು ಪ್ರತಿಯೊಂದು ಕಾರ್ಯಕ್ರಮ ಬಂದಿದ್ದೆ. ಅವತ್ತು ನಾನು ಹೇಳಿದೆ, ವಿದ್ಯಾವೇದಿಕೆಯಲ್ಲಿ ನಿಂತು ಹೇಳಿದ್ದೆ, ನಿಮ್ಮ ಸರಸ್ವತಿ ಕಾಲೋನಿಯನ್ನು ಸಂಪೂರ್ಣವಾಗಿ ನಾನು ಕಾಂಕ್ರೀಟ್ ಮಾಡ್ತೇನೆ ಅಂತ ಹೇಳಿ. ಇವತ್ತು ಬಹುಶಃ ಇಡೀ ನಿಮ್ಮ ತೊಕ್ಕೋಟ್ನ ನೇರವಾಗಿ ದೇವಸ್ಥಾನಕ್ಕೂ ಕೂಡ ಸಂಪೂರ್ಣವಾಗಿ ಇವತ್ತು ಸುಸಜ್ಜಿತವಾದ ಕಾಂಕ್ರೀಟ್ ರಸ್ತೆ ಕೂಡ ಇವತ್ತು ನಿರ್ಮಾಣ ನಿಮ್ಮ ಕಣ್ಣ ಮುಂದೆ ಇವತ್ತು ಕಾಣುವಂತ ಪರಿಸ್ಥಿತಿ ಇರುವಂತದ್ದು. ಸೊ ಕೆಲಸಗಳು ಬಹಳಷ್ಟು ಆಗಿದೆ, ಇನ್ನೂ ಕೂಡ ಕೆಲಸ ಬೇಕಷ್ಟು ಆಗ್ಲಿಕ್ಕಿದೆ. ನಿಮ್ಮೆಲ್ಲರ ಸಹಕರಿಸುವಂತ ಅವಕಾಶ ಆಗಲಿ, ಅದು ಕುಡಿಯುವ ನೀರಿಗೆ ಸಂಬಂಧಪಟ್ಟಾಗಿರಲಿ ಅಥವಾ ನಮ್ಮ ಡ್ಯಾಮಿಗೆ ಸಂಬಂಧಪಟ್ಟಾಗ ಎಲ್ಲ ಕೆಲಸ ಇವತ್ತು ನಡೀತಿದ್ದ ಸಂದರ್ಭದಲ್ಲಿ ನಿಮ್ಮೆಲ್ಲ ಸಹಕಾರ ಕೊಡುವಂತ ವಿಚಾರ ಇವತ್ತು ಆಗಲಿ ಅಂತ ನಾನು ಇವತ್ತು ಹೇಳಿಕೊಂಡು, ಬಹುಶಃ ಎಲ್ಲರಿಗೂ ನನ್ನ ಶುಭಾಶಯ ಸಲ್ಲಿಸಿ ಮತ್ತೊಮ್ಮೆ ಇದರಲ್ಲಿ ಅತ್ಯಂತ ಸುಂದರವಾಗಿ ನಿರ್ಮಾಣ ಮಾಡಲಿಕ್ಕೆ ಸಹಕಾರ ಅಂತ ಪ್ರತಿಯೊಬ್ಬರಿಗೂ ಕೂಡ ಶುಭಾಶಯ ಸಲ್ಲಿಸಿ, ನಮ್ಮ ಸೀತಾರಾಮ ಮಂಗೇರ್ ಹಿರಿಯರ ನನಗೆ ಅತ್ಯಂತ ಗೌರವ. ಸೀತಾರಾಮ್ ಮಂಗೇರ್ ಅವರಿಗೆ ನಮ್ಮ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟು ಇವತ್ತು ಸರ್ಕಾರ ಇವತ್ತು ಗೌರವಿಸಿದೆ. ನಮ್ಗೆಲ್ಲರೂ ಅತ್ಯಂತ ಸಂತೋಷ ಆಗ್ತದೆ. ನನಗೆ ಅತ್ಯಂತ ಸಂತೋಷ ಅಂತ ಹೇಳಿದ್ರೆ, ನಮ್ಮ ಹಬ್ಬಕ್ಕ ಸರ್ಕಲ್ ನಲ್ಲಿ ಇವತ್ತು ವೀರರಾಣಿ ಹಬ್ಬಕ್ಕ ಅವರ ಏನಾದ್ರು ಮೂರ್ತಿ ಇವತ್ತು ಇದ್ರೆ ಅದಕ್ಕೆ ಪ್ರಮುಖ ಕಾರಣ ಸೀತಾರಾಮ್ ಮಂಗೇರ್ ಅವರು. ಅದನ್ನು ಬಹುಶಃ ಅದಕ್ಕೆ ಪ್ರಮುಖ ಕಾರಣ ಆಗಿದ್ದು. ನಾನೇ ಬಂದು ಈಗ ಅದಕ್ಕೆ 15 ಲಕ್ಷ ರೂಪಾಯಿ ಖರ್ಚು ಮಾಡಿ ಅದನ್ನು ಅತ್ಯಂತ ಸೌಂದರ್ಯೀಕರಣ ಇವತ್ತು ಮಾಡಿದ್ದೇನೆ. ಅದು ಉದ್ಘಾಟನೆ ಮಾತೊಂದು ಬಾಕಿ ಇದೆ, ಅದನ್ನು ಕೂಡ ಸೀತಾರಾಮ್ ಮಂಗೇರ್ ಕೈಯಲ್ಲಿ ಅತಿ ಶೀಘ್ರ ಉದ್ಘಾಟನೆ ಮಾಡಿಕೊಂಡು ಸಮಾಜಕ್ಕೆ ಅರ್ಪಿಸುವಂತ ಕೆಲಸ ಖಂಡಿತವಾಗಿ ನಾನು ಮಾಡ್ತಂದು ಹೇಳಿಕೊಳ್ತಾ, ನಿಮ್ಗೆಲ್ಲ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ನಾನು ಇವತ್ತು ಬೇಡಿಕೊಳ್ಳುತ್ತಾ, ಬಹುಶಃ ನಿಮ್ಮೆಲ್ಲರಿಗೂ ನಾವು ದೀಪಾವಳಿ ಹಬ್ಬದ ಶುಭಾಶಯ ಸಲ್ಲಿಸಿ ನಿಮ್ಮ ಒಂದು ಪ್ರಾರ್ಥನೆ ನಮ್ಮನ್ನು ಕೂಡ ನೆನಪಿಸಲು ಹೇಳಿಕೊಂಡು ನನ್ನ ಮಾತು ಮುಗಿಸಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ಫ್ಯಾನ್ ಕೊಡುಗೆಯನ್ನು ನೀಡಿದ್ದಾರೆ. ಒಂದು ಶ್ರೀಮತಿ ರೀತಾ ಆರ್ ಶೆಟ್ಟಿ, ಆಶಾ ಕಾರ್ಯಕರ್ತೆ, ಹಾಗೆ ಧೀರಜ್ ಗಟ್ಟಿ ಕಾರ್ಯದರ್ಶಿ, ಶ್ರೀರಾಮ್ ಫ್ರೆಂಡ್ಸ್ ಸರ್ಕಲ್, ಇವರು ಕೂಡ ವೇದಿಕೆ ಹಾಗೂ ಈಶ್ವರ ಮೂಲ್ಯ ಶಿಕ್ಷಕರು
ಇವರು ಕೂಡ ವೇದಿಕೆ ಬಂದು ಪುಷ್ಪವನ್ನು ಪಡ್ಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಕುಡಿಯುವ ನೀರಿನ ಸ್ಟೀಲ್ ಡ್ರಮ್ ಅನ್ನು ಉಚಿತವಾಗಿ ಕೊಡುಗೆಯಾಗಿ ನೀಡಿದ್ದಾರೆ ಸುನೀತಾ ಗೋಪಾಲ್ ಕೋಟೆಕಾರ್. ಇವರು ಕೂಡ ಈಶ್ವರ್ ಮೂಲ್ಯ ಶಿಕ್ಷಕರು. ಇವರು ಹಲವಾರು ದಿನಗಳಿಂದ ಕಟ್ಟಡ ನಿರ್ಮಾಣದ ಸಮಯದಲ್ಲಿ ಕೂಡ ನೀರಿನ ಹಾಗೂ ವಿದ್ಯುತ್ ವ್ಯವಸ್ಥೆಯನ್ನು ಕೂಡ ಉಚಿತವಾಗಿ ನೀಡಿದ್ದಾರೆ. ಹಾಗೆ 6 ಚೇರ್ಗಳನ್ನು ಕೂಡ ಅಂಗನವಾಡಿ ಕೇಂದ್ರಕ್ಕೆ ಉಚಿತವಾಗಿ ನೀಡಿದ್ದಾರೆ. ಇವರಿಗೆ ಎಲ್ಲರೂ ಚಪ್ಪಾಳೆ ಮೂಲಕ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಸುನೀತಾ ಗೋಪಾಲ್ ಕೋಟೆಕಾರ್ ಎಲ್ಲ ಮಹಿಳೆಯರು ಹಿರಿಯರು ಅವರಿಂದ ಆಗುವಂತ ಸಣ್ಣ ಪುಟ್ಟದ ಏನು ಸಾಧ್ಯ ಇದೆಯಾ ಅವರಿಗೆ ಆಗ್ತಾ ಎಲ್ಲ ಸಹಕಾರ ತಾವು ಇವತ್ತು ಮಾಡಿದಿರಿ. ಇನ್ನು ನೀವೆಲ್ಲ ಇಷ್ಟು ಸಹಕಾರ ಮಾಡುವಾಗ ನಾನೊಂದು ಪ್ರತಿನಿಧಿ MLA ಆಗಿ ನಾನು ಮಾಡದಿದ್ರೆ ಹೇಗೆ ಅಂತ ನಮಗೆ ಅಲ್ಲಿ ಭಾವನೆ ಆಗ್ತದೆ. ಅದಕ್ಕಾಗಿ ನಾನೆಲ್ಲ ನಿಮ್ಮ ಕಮಿಷನರ್ CDP ಮತ್ತು ನಿಮ್ಮೆಲ್ಲ ಪಂಚಾಯತ್ ಸದಸ್ಯರು ಚರ್ಚೆ ಮಾಡಿಕೊಂಡು ನನ್ನಿಂದ ಬಹುಶಃ ಈ ಒಂದು ಅಂಗನವಾಡಿ ಕಟ್ಟಡಕ್ಕೆ ಒಂದು AC ಅನ್ನು ಕೊಡ್ತೇನೆ. AC ಒಂದು ಅಂಗನವಾಡಿ ನಮ್ಮ ಮಕ್ಕಳಿಗೆ ಆಗಲಿ. ಇಲಾಖೆ ವತಿಯಿಂದ ಮಕ್ಕಳ ದಿನಾಚರಣೆ ಹಬ್ಬದ ಶುಭಾಶಯಗಳನ್ನು ನಾನು ಮೊದಲಿಗೆ ಕೋರ್ಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಶಾಸಕರು ಕೂಡ ಮಾನ್ಯ ಶಾಸಕರು ಹೇಳಿದ್ರು ಮಕ್ಕಳು ನಮ್ಮ ಮುಂದಿನ ಭವಿಷ್ಯ ಅಂತ ಹೇಳಿ. ಇಂದಿನ ಮಕ್ಕಳು ಮುಂದಿನ ಭವಿಷ್ಯ ಮತ್ತೆ ಇಂದಿನ ಮಕ್ಕಳು ಇಂದಿನ ಭವಿಷ್ಯ ಕೂಡ ಆಗಿರ್ತಾರೆ. ಹಾಗಾಗಿ ನಾನು ಈ ದಿನ ತಮಗೆಲ್ಲಾನು ನಾವೆಲ್ಲರೂ ಕೊಲ್ಯ ಒಂದು ಈ ಭವ್ಯ ಅಂಗನವಾಡಿ ಕಟ್ಟಡವನ್ನ ಈ ದಿನ ನೋಡ್ತಾ ಇದ್ದೀವಿ. ಬಟ್ ಇದರ ಹಿಂದಿನ ಇತಿಹಾಸ ಏನಿದೆ ಅಂತ ತಿಳಿಸಕ್ಕೆ ಇಷ್ಟಪಡ್ತೀನಿ. ಕೊಲ್ಯ ಅಂಗನವಾಡಿ ಕೇಂದ್ರವು 1995 ಏಪ್ರಿಲ್ 18ರಂದು ಬಾಡಿಗೆ ಕಟ್ಟಡದಲ್ಲಿ ನಡೀತಾ ಇತ್ತು. 1997ರಂದು ಮುಂದುವರಿಕಾ ಶಿಕ್ಷಣ ಕೇಂದ್ರಕ್ಕೆ ಸ್ಥಳಾಂತರಿಸಲಾಯಿತು. 1997ರಿಂದ 2020 ಫೆಬ್ರವರಿ 25 ತನಕ ಮುಂದುವರಿಕಾ ಶಿಕ್ಷಣ ಕೇಂದ್ರದಲ್ಲಿ ನಡೆಯಿತು. ಫೆಬ್ರವರಿ 26ರಂದು ಹೊಸ ಕಟ್ಟಡಕ್ಕೆ ಶಂಕುಸ್ಥಾಪನೆಯನ್ನ ಮಾನ್ಯ ಶಾಸಕರು ಉದ್ಘಾಟನೆ ಮಾಡಿದರು. ಕೇಂದ್ರಕ್ಕೆ MRPL ಹಾಗೂ ಸೋಮೇಶ್ವರ ಪುರಸಭೆಯ ಅನುದಾನದಿಂದ 2019-20 ಸಾಲಿಗೆ ಹೊಸ ಕಟ್ಟಡ ಈ ದಿನ ನಿರ್ಮಾಣಗೊಂಡಿರುತ್ತೆ. ಈ ಅಂಗನವಾಡಿ ಕೇಂದ್ರಗಳಿಗೆ ಸ್ಥಳೀಯ ದಾನಿಗಳು ಆದಂತಹ 3 ಸ್ತ್ರೀ ಶಕ್ತಿ ಸದಸ್ಯರು, ಮಕ್ಕಳ ಪೋಷಕರು, ಶ್ರೀರಾಮ ಭಜನಾ ಮಂದಿರದ ಪದಾಧಿಕಾರಿಗಳು, ಸದಸ್ಯರು, ಶ್ರೀರಾಮ ಫ್ರೆಂಡ್ಸ್ ಸರ್ಕಲ್, ಶ್ರೀರಾಮ ಮಹಿಳಾ ಮಂಡಳದವರು, ಅಂಗನವಾಡಿಯ ಬಾಲ ವಿಕಾಸ ಸಮಿತಿಯವರು ಸಹಾಯ ಸಹಕಾರಗಳನ್ನು ನೀಡಿರುತ್ತಾರೆ. ಕೇಂದ್ರವನ್ನು ನಡೆಸಲು ಸೆಲ್ವಿ ಸೆಬೆಸ್ಟಿಯನ್ ಅವರು 10 ತಿಂಗಳ ಕಾಲ ನಮಗೆ ಸ್ಥಳಾವಕಾಶ ಕೂಡ ಕೊಟ್ಟಿರ್ತಾರೆ. ಅವರಿಗೆ ನಾವು ಧನ್ಯವಾದಗಳನ್ನು ಕೂಡ ತಲುಪಿಸಿದ್ದೀವಿ. ನಮ್ಮ ಈ ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆಯಾಗಿ ಶ್ರೀಮತಿ ತೇಜಾಕ್ಷಿ ಅವರು 25 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಶ್ರೀಮತಿ ಪದ್ಮಾವತಿ ಅವರು ಸಹಾಯಕಿಯಾಗಿ 25 ವರ್ಷದಿಂದ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ 6 ತಿಂಗಳಿಂದ 3 ವರ್ಷದ 30 ಮಕ್ಕಳು ಇದ್ದಾರೆ ಹಾಗೂ 3 ವರ್ಷದಿಂದ 6 ವರ್ಷದ 38 ಮಕ್ಕಳು ಫಲಾನುಭವಿಗಳು ಇರುತ್ತಾರೆ. ಹಾಗೂ ಗರ್ಭಿಣಿಯರು 8 ಜನ, ಬಾಣಂತಿಯರು 10 ಜನ ನಮ್ಮ ದಾಖಲಾತಿಯಲ್ಲಿ ಇರ್ತಾರೆ. ನಮ್ಮ ಇಲಾಖೆಯ ಪ್ರಮುಖ ಸ್ಕೀಮ್ಗಳಾದಂತಹ ಮಾತೃವಂದನಾ ಯೋಜನೆಯಡಿ 24 ಫಲಾನುಭವಿಗಳು ಇದುವರೆಗೂ ಸೌಲಭ್ಯವನ್ನು ಪಡೆದುಕೊಂಡಿರ್ತಾರೆ. ಹಾಗೂ ಭಾಗ್ಯಲಕ್ಷ್ಮಿ ಯೋಜನೆಯಡಿ 14 ಮಕ್ಕಳಿಗೆ ಸೌಲಭ್ಯವನ್ನು ಕಲ್ಪಿಸಿಕೊಡಲಾಗಿದೆ. ನಮಗೆಲ್ಲಾನು ತಿಳಿದ ಹಾಗೆ ಈಗ 3 ವರ್ಷದಿಂದ 6 ವರ್ಷ ಅಂತಹ ಈ ಮಕ್ಕಳ ಬೆಳವಣಿಗೆ ಸಮಯದಲ್ಲಿ ಇದು ತುಂಬಾ ಬುನಾದಿಯಾಗಿರುತ್ತದೆ. ನಾವು 3 ವರ್ಷದಲ್ಲಿ ಏನು ಭದ್ರ ಬುನಾದಿ ಹಾಕಿ ಕೊಡ್ತೀವಿ ಅದು ಅವರ ಭವಿಷ್ಯಕ್ಕೆ ತುಂಬಾ ಒಳ್ಳೆಯ ಬೆಳವಣಿಗೆಯನ್ನ ಕೊಡುತ್ತೆ. ಅವರಿಗೆ ಅಗತ್ಯವಾದಂತಹ ಪೂರಕ ಪೌಷ್ಟಿಕ ಆಹಾರ ಇರ್ಬೋದು, ಮತ್ತೆ ನಮ್ಮ ಶಾಲಾ ಪೂರ್ವ ಶಿಕ್ಷಣದ ಮೂಲಕ ಇತರ ಚಟುವಟಿಕೆಗಳ ಮೂಲಕ ನಾವು ಅವರ ದೈಹಿಕ, ಮಾನಸಿಕ, ಬೌದ್ಧಿಕ ಬೆಳವಣಿಗೆಗೆ ಇದು ತುಂಬಾ ಅನುಕೂಲಕರ ಆಗಿರುತ್ತದೆ. ಆದ್ದರಿಂದ ಈ ದಿನ